ರಡ್ಡಸರತ 17ನೇ 18ನೇ ಸಾಲದ ತೌಳವ ಪ್ರಶಸ್ತಿ ಕೊರ್ಪುನ ಹಿರಿಯ ಕಲಾವಿದರಿಗೆ ತಂತ್ರಜ್ಞರಿಗೆ ಸಮ್ಮಾನ ಕರಿದುಪೋಯಿ ಕಲಾವಿದರನ ನೆಂಪು ಶಕ್ತಿದಾಂತಿನ ಕಲಾವಿದರಿಗೆ ಮರ್ಯಾದೆ ಪಣವ ಕೊರ್ಪುನ ಕಾರ್ಯಕ್ರಮನು ಆಗಸ್ಟ್ 14 ಕುಡ್ಲದ ಪ್ರಭುವನಡು ದಿವಂದಾಂದ ತುಳು ನಾಟಕ ಕಲಾವಿದರನ ಒಕ್ಕೂಟ ಕುಡ್ಲದ ಪ್ರಧಾನ ಕಾರ್ಯಂತರ ಲಕ್ಷ್ಮಣಕುಮಾರ ಮಲ್ಲೂರು ಪಂತೆರ ತುಳು ನಾಟಕ ಕಲಾವಿದರನ ಒಕ್ಕೂಟದ ಪ್ರಧಾನ ಕಾರ್ಯಂತರ ಲಕ್ಷ್ಮಣಕುಮಾರ ಮಲ್ಲೂರು ಶನಿವಾರ ಕುಡ್ಲಡ ಸುದ್ದಿಕುಟ್ಟೋಡ್ ಪಾತಿರ್ದು ರಡ್ಡಸರತ ಮೂಜೇಟ್ ಒಕ್ಕೂಟ ತಾಪನೆ ಆತಂಡ ರಡ್ಡಸರತ ಒರ್ಮೇಟ್ ಕಲಾವಿದರನ ಕ್ಷೇಮ ನಿಧಿ ತಾಪನೆ ಮಲ್ತದ ರಡ್ಡಸರತ 17-18ನೇ ಸಾಲದ ತುಳುವ ಪ್ರಶಸ್ತಿ ಕೊರ್ಪುನ ಹಿರಿಯ ಕಲಾವಿದರಿಗೆ ತಂತ್ರಜ್ಞರಿಗೆ ಸಮ್ಮಾನ ಕರಿದುಪೋಯಿ ಕಲಾವಿದರನ ನೆಂಪು ಶಕ್ತಿದಾಂತಿನ ಕಲಾವಿದರಿಗೆ ಮರ್ಯಾದೆ ಪಣವ ಕೊರ್ಪುನ ಕಾರ್ಯಕ್ರಮನು ಆಗಸ್ಟ್ 14 ಕುಡ್ಲದ ಪ್ರಭುವನೋಡ್ ದಿವಂದಾನ್ ಪಂಡ್ಯರು ಮಾಧವ ತಿಂಗಳಯ್ಯ ಕೃಷ್ಣನಾಯಕ್ ಪಾಂಡೇಶ್ವರ ವಿಶ್ವನಾಥ ಸುಟರ್ಪೇಟೆ ರಾಘವ ಉಚ್ಚಿಲ ಯಶವಂತ ಕುಮಾರ ಬೊಕ್ಕಪಟ್ನ ಯುವರಾಜ ಶೆಟ್ಟಿ ಮೊಕ್ಲೇನ ನೆಂಪು ಮಾತುನುಂಡು ಹಿರಿಯ ನಾಟಕಕಾರ ನಿರ್ದೇಶಕರು ಸಂಘಟಕರು ಎಂ ವಿಶ್ವನಾಥ ಮೇರೆಗೆ ತೌಳವ ಪ್ರಶಸ್ತಿನ ಕೊರ್ಪುನೊಂದು ಲಕ್ಷ್ಮಣ ಕುಮಾರ ಮಲ್ಲೂರು ಪಂಡ್ಯರು ಗುರ್ಕಾರ್ಯರು ಕಿಶೋರ್ ಡಿ ಶೆಟ್ಟಿ ಮೋಹನ ಕೊಪ್ಪಲ ಕದ್ರ ಪ್ರದೀಪ ಆಳ್ವ ಸುದ್ದಿ ಕೊಟ್ಟಿದ್ದರು. ಒಕ್ಕೂಟ ಇದರ 15ನೇ ವಾರ್ಷಿಕ ಸಂಭ್ರಮ ಆಗಸ್ಟ್ 14ರಂದು ಪುರಭವನದಲ್ಲಿ ಸಂಜೆ 4ರಿಂದ 9ರವರೆಗೆ ನಡೆಯಲಿಕ್ಕಿದೆ. ಇದರಲ್ಲಿ 2017-18ನೇ ಸಾಲಿನ ತೌಳವ ಪ್ರಶಸ್ತಿ ಪ್ರದಾನ, ಹಿರಿಯ ಕಲಾವಿದರಿಗೆ ತಂತ್ರಜ್ಞರಿಗೆ ಸನ್ಮಾನ, ಕೀರ್ತಿಶೇಷ ಕಲಾವಿದರ ನೆಂಪು ಕಾರ್ಯಕ್ರಮ ಹಾಗೂ ಅಶಕ್ತ ಕಲಾವಿದರಿಗೆ ಗೌರವಧನ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 17-18ನೇ ಸಾಲಿಗೆ ನಾವು ತೌಳವ ಪ್ರಶಸ್ತಿಗೆ ಎಂ ವಿಶ್ವನಾಥ ಹಿರಿಯ ನಾಟಕಕಾರ, ನಟ ಹಾಗೂ ನಿರ್ದೇಶಕ ಇವರನ್ನು ಆರಿಸಿಕೊಂಡಿದೆ. 93 ವರ್ಷ ಪ್ರಾಯದ ಹಿರಿಯ ಶ್ರೀ ಮಾಧವ ಜಪ್ಪಭಟ್ನ ಅವರು ಹಾಸ್ಯ ನಟ ಹಾಗೂ ನಾಟಕಕಾರ, ನಿರ್ದೇಶಕ. ಶ್ರೀ ಸುರೇಂದ್ರ ಬಾಬುಗುಡ್ಡೆ ಇವರು ನಟ ಹಾಗೂ ರಂಗಕರ್ಮಿ. ಗಂಟೆಗಳು ಈ ಒಂದು ಸಮಸ್ಯೆನ ಹುಟ್ಟುಬಾರದು ಅಂಚನೆ ಇಂಕನ ಕಲಾವಿದರಿಗೆ, ಅಶಕ್ತ ಕಲಾವಿದರಿಗೆ ಧನ ಸಹಾಯ ಮಾಡ್ಕೊಂಡ ಅಂಚನೆ ದಾದಾಂಡಲ ಕಲಾ ಇಲ್ಲದಾಗಲಿ ಮದ್ಮೇದ ವಿಷಯ ದಾದಾಂಡಲ ಇಂಕಲ ಸಂಸ್ಥೆ ಹಿಡಿದು ಏತು ಕಿಂಚಿತ್ ಸಹಾಯ ಉಂಡ ಅಂಚನೆ ಇಂಕಲ ಎಂಗುಲೆ ಪುರ ಕೆಲವರು ಯಾನ ಮಲ್ಲೂರು ಅಂಚನೆ ಎಂಕಲ ಮೋಹನೇರು ಪ್ರದೀಪೇರು ಮಲ್ಲ ಎಂಕಲ ಮಸ್ತ್ ಕಲಾವಿದರು ಪುರ ಸೇರೊಂದು ಎಂಗಳು ಕಿಂಚಿತ್ ಎಂಕಲ ಕೈ ಹಿಡಿದು ಪಾಡೊಂದು ಅಕಡೆಗೆ ಎಂಗಳಿಗೆ ಧನ ಸಹಾಯ ಮಾಡ್ಕೊಂಡಲ್ಲ.